ನಮಸ್ಕಾರ ಸ್ನೇಹಿತರೆ, ವಧು ಮಾಹಿತಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಇವರು ತಮ್ಮ ಆಸೆಗಳ ಬಗ್ಗೆ ತಿಳಿಸಿದ್ದಾರೆ. ಒಂದು ಸಾರಿ ನನ್ನ ಜೊತೆ ಮಲಗಿ, ನಿಮಗೆ ಇಷ್ಟವಾದರೆ ಮದುವೆಯಾಗಿ, ಇಲ್ಲವಾದರೆ ಗುಪ್ತವಾಗಿ ಸಂಬಂಧವನ್ನು ಇಟ್ಟುಕೊಳ್ಳೋಣ ಅಂತ ಹೇಳಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಪ್ರೊಫೈಲ್ ಹೇಗಿದೆ ಅಂತ ನೋಡೋಣ. ಇವರ ಹೆಸರು ಭಾರತಿ. ಇವರ ವಯಸ್ಸು 29. ಇವರ ಊರು ಗದಗ್. ಇವರ ಜಾತಿ ಹೆಳವರ್ ಎಂದು ಹೇಳಿಕೊಂಡಿದ್ದಾರೆ. ಇವರ ಉದ್ಯೋಗ ಸ್ವಂತ ಉದ್ಯೋಗ ಎಂದು ತಿಳಿಸಿದ್ದಾರೆ. ಭಾರತೀಯವರು ಸ್ಟೇಟಸ್ನಲ್ಲಿ ಗಂಡ ಮದುವೆಯಾಗಿ 2 ವರ್ಷಕ್ಕೆ ಡಿವೋರ್ಸ್ ಕೊಟ್ಟಿದ್ದಾನೆ ಎಂದು ಹೇಳಿದ್ದಾರೆ. ಭಾರತೀಯವರು ತನಗೆ ಸುತ್ತಾಡುವ ತುಂಬ ಆಸೆ ಇದ್ದುದರಿಂದ ಅವಳು ಒಂದು ಹೊಸ ಬೈಕನ್ನು ಖರೀದಿಸಿದ್ದಾಳೆ. ಬರುವ ಹುಡುಗನಿಗೆ ಆ ಬೈಕನ್ನು ಕೊಡಬೇಕೆಂದು ಅಂದುಕೊಂಡಿದ್ದಾಳೆ. ಭಾರತೀಯವರು ತಮ್ಮ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡಿದ್ದಾರೆ. ನನ್ನ ಹೆಸರು ಭಾರತಿ. ನಾನು ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ. ಮದುವೆಯಾಗಿ 5 ವರ್ಷವಾಗಿದೆ. ನನ್ನ ಗಂಡ ಜಮೀನನ್ನು ನೋಡಿಕೊಂಡಿದ್ದರು. ಈಗ ನಮ್ಮ ಪಕ್ಕದ ಮನೆ ಹೆಂಗಸಿನ ಜೊತೆ ಕಳ್ಳ ಸಂಬಂಧವನ್ನು ಇಟ್ಟುಕೊಂಡು ನನಗೆ ಡೈವೋರ್ಸ್ ಕೊಟ್ಟಿದ್ದಾರೆ. ನನಗೆ ಇನ್ನೂ ಮಕ್ಕಳಾಗಿಲ್ಲ. ನಾನು ಈಗ ಬೆಂಗಳೂರಿನ ಒಂದು ಏರಿಯಾದಲ್ಲಿ ಬಾಡಿಗೆ ಮನೆಯನ್ನು ಮಾಡಿಕೊಂಡು ಟೈಲರಿಂಗ್ ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇನೆ ಎಂದು ಭಾರತೀಯವರು ಹೇಳಿಕೊಂಡಿದ್ದಾರೆ. ಅಂಗಡಿಗೆ ಬಂದವರೆಲ್ಲ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ. ಒಂದು ರಾತ್ರಿ ನನ್ನ ಜೊತೆ ಸಹಕರಿಸಿದರೆ ನಿಮಗೆ ಅಮೌಂಟ್ ಕೊಡುತ್ತೇನೆ ಎಂದು ಹೇಳುತ್ತಾರೆ. ನನಗೂ ಕೂಡ ಈ ರೀತಿ ಮಾಡುವುದು ಒಂದು ಸಾರಿನೂ ಮನಸ್ಸು ಒಪ್ಪುತ್ತಿಲ್ಲ. ಆದ್ದರಿಂದ 2ನೇ ಮದುವೆಯಾಗಲು ನಿರ್ಧರಿಸಿದ್ದೇನೆ ಎಂದು ಭಾರತೀಯರವರು ಹೇಳಿದ್ದಾರೆ. ನನ್ನನ್ನು ಮದುವೆಯಾಗುವ ಹುಡುಗ ಈ ರೀತಿಯಾಗಿ ಇರಬೇಕು ಎಂದು ಹೇಳಿದ್ದಾರೆ. ಹಳ್ಳಿಯವನು ಆಗಿದ್ದರೆ ಚಂದ. ಯಾಕೆಂದರೆ ಹಳ್ಳಿಯವನು ತುಂಬ ಸ್ಟ್ರಾಂಗ್ ಇರುತ್ತಾರೆ. ಹಳ್ಳಿಯವರು ಒಂದು ಸಲ ಔಟ್ ಮಾಡಿದರೆ ಮತ್ತೆ ಮುಂದುವರಿಸುವ ಸಾಮರ್ಥ್ಯ ಹೊಂದಿರುತ್ತಾರೆ. ಹುಡುಗ ಒಳ್ಳೆಯವನು ಆಗಿರಬೇಕು. ನನಗೆ ಮನೆಗಿಂತ ಗದ್ದೆಯಲ್ಲಿ ಮಾಡಿಸಿಕೊಳ್ಳಬೇಕು ಅಂತ ತುಂಬ ಆಸೆ ಇದೆ. ಅವನು ಕೆಲಸಕ್ಕೆ ಹೋಗುವನಾಗಿರಬೇಕು ಎಂದು ಭಾರತೀಯವರು ಹೇಳಿದ್ದಾರೆ. ಭಾರತೀಯರವರ ಈ ಪ್ರೊಫೈಲ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ.